ಯಾಕಂದ್ರೆ ಪಾಪ 3 ದಿನ ಆಗಿದೆ. ಹೋಗ್ಬೇಕಾ ಬಿಡ್ಬೇಕು ಅದು ಏನು ಅಲ್ಲ ಆಗಲ್ಲ. ನಾವು ಯಾಕಂದ್ರೆ ಫೀಲಿಂಗ್ಸ್ ಇರೋದು ಈಗ ಅವ್ರ ಮನೆಗೆ ಅವ್ರ ಮಗನಿಗೆ ಆಗಿದ್ದು ಅವ್ರಿಗೆ ಗೊತ್ತಿತ್ತು, ನಮ್ಗೆ ಗೊತ್ತಿಲ್ಲ. ನಾವೀಗ ಅನ್ಯಾಯ ಆಗಿದೆ ಅಂತ ಬಂದಿದ್ದು ಅಷ್ಟೇ ಸರ್. ಇವ್ರಿಗೆ ಫೋನ್ ಮಾಡಿದಾಗ ನನ್ನ ಮೇಲೆ ಕೇಸ್ ಮಾಡ್ಲಿ ಅಂತ ಹೇಳಿದ್ರು. ಇದು ಕೊಟ್ಟು ನಾನು ಮಾಡ್ಲಿ, ಅವ್ರ ಮೇಲೆ ಕೇಸ್ ಮಾಡ್ಲಿ, ಕೊಟ್ಟು ತಪ್ಪಲ್ಲ. ಇವ ತಗೊಳ್ಳೋದು ತಪ್ಪು, ಸೇಲ್ ಮಾಡೋದು ತಪ್ಪಲ್ಲ. ಇವ್ರ ಮೇಲೆ ಕೇಸ್ ಮಾಡ್ಲಿ. ನೋಡಿ ಇದ್ರ ಮೇಲೆ ಮಾಡ್ಲಿ ಸರ್. ರೈತರಿಗೆ ರೈತರು ಬದುಕಬೇಕಲ್ಲ. ಇದನ್ನ ಎಂತಕಂದ್ರೆ ಯಾರ ಗುಂಡಾಕಿ ಕೊಲ್ಕಂದ್ರೆ ಯಾರ್ಗನ್ನ ಹಿಡ್ಕೊಂಡು ಬಾಯ್ಲಕ್ಕ ಹಾಗೆ ಇರ್ಲಕ್ಕ ಅಂತ ಯಾರ್ಗನ್ನ ಕೇಸ್ ಹಾಕುದಂತ ಒಬ್ಬರೇ ಮಾತಾಡಿ. ವೈಲ್ಡ್ ಲೈಫ್ ಏರಿಯಾದಲ್ಲಿ ನಡೀಲಿಲ್ಲ, ರೆಗ್ಯುಲರ್ ಏರಿಯಾದಲ್ಲಿ ಬಂದಿರಲ್ಲ. ವೈಲ್ಡ್ ಲೈಫ್ ಏರಿಯಾದಲ್ಲಿ ಕಂಡುಕೊಳ್ಳಿ. ವೈಲ್ಡ್ ಲೈಫ್ ಏರಿಯಾ ಇದೆ.